ಏಯ್ ನಿಮ್ಮ ಧೈರ್ಯದ ಮೇಲೆ ರೊಕ್ಕ ಕೊಟ್ಟನ ಮಕ್ಕಳಿಗೆ ಸರಳ ಹೆಸರು ಕೊಡ್ಬೇಕು ಮಕ್ಕಳಿಗೆ ಇಬ್ಬರು ಕೂಡಿ ನೀವು ನೋಡಾಕತ್ ಬರ್ರಿ ಶಂಕ್ರಿಯ ಹಾ ರೀ ಒಟ್ಟ ಈ ನಮನಿ ಅಂಜಿಸ್ಬೇಕು ಏ ಬಡ್ಗಿ ತೊಂದು ಒತ್ತಿಗೆ ಬಿಡುಮ್ರಿ ನಿನ್ ಹಿರಿದವಳು ಕರ್ನ ಎಂತಲ್ಲಿ ಕರ್ಕೊಂಡು ಹೋಗ್ತೀರಿ ನೀವು ಬರ್ರಿ ಬರ್ರಿ ಎಂತಲ್ಲಿ ಕರ್ಕೊಂಡ್ ಬರ್ತೀನಿ ಜಿಗ ಜಿಗೆ ಬರ್ರಿ ಏನಿ ಒಟ್ಟ ಮಕ್ಕಳ್ಯ ಈ ನಮನಿ ಅಂಜಿಸ್ಬೇಕು ಅವ್ರನ್ನ ಗದ್ 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 ನಡಗ್ಬೇಕು ಅವ್ರ ಗಾದ ಗಾದಾಗ ಯಾರಿಗೆ ಮಗನ ನೀ ಚಲು ಕಾಂಟಗಲ್ಲ ಇಲ್ಲೇ ಅದಾರ ಮಕ್ಕಳು ಹಂಗ್ ಬಿಡಿ ಏ ನಿಲ್ಲ ನಿಲ್ಲು ನಾ ಹೇಳು ಮತ್ತೆ ನಿಲ್ರು ಪ್ರೆಸರ್ ಮಕ್ಕಳು ಹಿಂಗೆ ಮಾಡಿ ಮೊನ್ನೆ ಅವ್ರು ರೊಕ್ಕ ಕೊಡ್ಬದ್ಲಿ ನಾವು ಕೊಟ್ಟು ಬಂದದ್ದು ದವಾಖಾನಿಗೆ ಏ ಯಾಕ್ರು ಏನು ಯಾಕ್ರು ನಾನು ನೋಡ ಅವ್ರನ್ನಲ್ಲ ನಾನು ನೋಡ ಏನಾಯ್ತು ರೊಕ್ಕದ ಯಾರು ಹೊಕ್ಕದ ಯಾರು ರೊಕ್ಕದ ತಾನ್ಲೋ ಪ್ರೆಸರ್ ಮೊಮ್ಮಗನ ಯಾರು ರೊಕ್ಕ ತಾನ್ ನೋಡೋ ಹಂಗೆ ಮಾಡ್ತನು ಹಿಂಗೆ ಮಾಡ್ತನು ಅಲ್ಲಿ ತುರುಕ್ತನು ಇಲ್ಲಿ ತುರುಕ್ತನು ಅಂತ ಬಂದ್ರಿ ಈಗ ಗಪ್ಪ ಆಗತ್ತರೆ ಏನ್ ತುರ್ಕವ್ರ ಬಡಿಗೆ ಎಲ್ಲಿ ಮೂಗ್ನ ತುರ್ತೀವಿ ನೀನು ಗಪ್ಪ ಗಪ್ಪ ಯಾಕ ಏ ರೊಕ್ಕ ಯಾವಾಗ ಕೊಡ್ತಿ ಯಾರು ಹೊಕ್ಕ ಯಾವ ರೊಕ್ಕ 4 ವರ್ಷ ಏನ್ ತೊಂದಿದ್ದಲ್ಲ ಗೊತ್ತೈತಿ 4 ವರ್ಷದಿಂದ ನೀನು ಮನುಷ್ಯ ಅದೇವ ದನಿಗನ ಅದೇವ ಏಯ್ ನಮ್ಮ ಅಪ್ಪ ನಾನು ಬಂದು ಇಸ್ಕೊಂಡ್ ಹಾ ಜಾನಿ ನೀವು ಮರ್ತಿಲ್ಲ ಏನಾಗನ ಹ್ಞೂ ನಾವು ಮರ್ತುಪ್ಪ ನಾಲ್ಕು ಮಾಡ್ಬೇಕಪ್ಪ ರೊಕ್ಕ ಹೆಚ್ಚಾಗ್ಯಾವ ನಮ್ಮ ಮನ್ಯಾಗ ಮರ್ತು ನಾವು ಹಾ ನಾ ಮರ್ತಿರತ್ತೆ ನಾ ಮಾಡಿಂದೆ ಯಾವ ಮರ್ತಾನಲೇ ರೊಕ್ಕ ಬಡ್ಡಿ ಗಂಟ ಕೊಡ ಅಡ್ಡು ಹಾ ಎಲ್ಲಿ ಕೊಡ್ಲ ಎಲ್ಲಿ ಕೊಡಂದ್ರೆ ನಮ್ಮ ಅಜ್ಜ ನಿನ್ನ ಸತ್ತ ಅವ್ನು ನೋಟ್ಬುಕ್ ತೆಗೆದು ನೋಡ್ಬಿಡ್ದ ಆವಾಗ ನಿನ್ನ ಹೆಸರು ಎತ್ತಿಲ್ಲ ಅಲ್ಲ ಹಟ್ಟಿ ಇನ್ನ ಕೊಟ್ಟಿಲ್ಲ ಮುತ್ತುರಾಜು ಅತ್ತೆ ಬರ್ದಿದ್ದ ನಾವು ಅದ್ರಾಗ ಬಡ್ಡಿ ಇಲ್ಲ ಗಂಟು ಇಲ್ಲ 4 ವರ್ಷ ಆತ ಅಂತೆಲ್ಲ ಮರ್ತು ಬಿಡ್ಬೇಕು ಮರ್ತ ನನಗೇನೆ ಏನೇ ತಲೆಗಿಲಿ ಸರಿ ಇಲ್ಲ ತಿಳ್ಕೊಂಡೆ ಹಂಗೇನೆ ಮರ್ತಾಕ್ ಬಿಡ್ತಿ ನಮ್ಮ ರೊಕ್ಕ ನಮಗೆ ಕೊಡ ಹೇಳ ಕೊಡ್ತಿಲ್ಲಗ ಏ ಯಪ್ಪಪ್ಪ ನಾ ಅಪ್ಪನ ಕರಿತಂಗಪ್ಪ ಏನೇನು ಕರಿ ನಿಮ್ಮ ಅಪ್ಪನ ಕರಿ ನಿಮ್ಮ ಅಜ್ಜನ ಕರಿ ಅತ್ತರ ಹೋಗೋಣ ಬರ್ರಿ ಮನಿ ಕಡೆ ಎಲ್ಲೆಲ್ಲಿ ಮನೆ ಕಡೆ ಇಲ್ಲ ಇಲ್ಲೇ ಕರಿ ಅವ್ನು ಏ ಇಲ್ಲೇ ಕರಿ ಇವತ್ತು ಇಲ್ಲೇ ಮುಗಿಸ್ಬೇಕು ಇಲ್ಲೇ ಚಾಲು ಮಾಡಕ್ ಬಂದನು ಪಾತ ಮನಿ ಕಡೆ ಹೋಗೋಣ ಬರ್ಲಿ ನೀ ಮೋಟ್ರರ ಚಾಲು ಮಾಡು ಇಂಜನ್ ಚಾಲು ಮಾಡು ಕರಿ ನಿಮ್ಮ ಅಪ್ಪನ ನಮಗೇನ್ ಬೇಕು ರೊಕ್ಕ ಬೇಕು ಯಪ್ಪೋ ಬಾರೋ ಬರ ಇಲ್ಲಿ ಬಾಯ್ ಏ ಬಾರಪ್ಪ ನಿತ್ಯ ನೋಡ್ತಿ ರೊಕ್ಕ ನಾತಾರ ಇವ್ರ ಯಾತರ ರೊಕ್ಕ ಎಲ್ಲಿಯವ್ರು ರೊಕ್ಕ ನಿಮ್ಮ ಮನ್ತಾನ ಹಿಂತಾಗೋ ಹೆಂಗೇನು ಏನು ನಿಮ್ಮ ಮನ್ತಾನದಾಗ ಏನು ಸಂಸ್ಕಾರ ಬುದ್ಧಿ ಕೊಟ್ಟವ್ರದ್ದು ಕೊಡೋದು ಐತೋ ಇಲ್ಲೋ ಒಂದು ಸ್ವಲ್ಪರ ತುಡುದು ಅಂದ್ರೆ ಏನ ಹಂಗಂದ್ರೆ ಏನಾರು ರೊಕ್ಕ ಕೊಡ್ದೈತಿ ರೊಕ್ಕ ಕೊಡ್ರಿ ಬಡ್ಡಿ ಇಲ್ಲ ಗಂಟು ಇಲ್ಲ ಬೈಟಿ ಹಾ 4 ವರ್ಷ ಹಿಂದೆ ರೊಕ್ಕ ಕೊಟ್ಟಿತ್ತಲ್ಲ ನಮ್ಮ ಸಾವುಕಾರ ಅಂದ್ರೆ ಏನು ಹುಚ್ಚಳ ಮಗನ್ ತಿಳಿದಿರಿ ಸಾವುಕಾರ ಹುಸುಳಿ ಮಗ ಇರ್ಬೇಕು ಬೇಡ ನಾವು ಹಾಳ್ ರೊಕ್ಕ ಕೊಡಕ್ ನಾವು ಹುಸುಳಿ ಮಕ್ಕ ಏನ್ ಮತ್ತೆ ರೊಕ್ಕ ಯಾರು ಕೊಟ್ಟಾರ ಯಾವ ಕೊಟ್ಟಾನ ರೊಕ್ಕ ನಮ್ಮ ಸಾವುಕಾರ ಕೊಟ್ಟಾನಿಲ್ಲ ಸಂಕ್ರ ತಗೋ ನೆಲ್ ನೆಲ್ ಸಂಕ್ರ ಸಂಕ್ರ ಒಂದು ಮಿನಿಟ್ ಹೇಳೇ ಬಿಡ್ತೀವ್ರಿ ನೆಲ್ ಒಟ್ಟ 1 2 3 ಎತ್ತನ ಹಾ ರೀ ಬಡ್ಯಾಕ ಚಾಲು ಮಾಡ್ಬೇಕಾ ಸಿಗಿ ಹಿಡಿದು ಬಿಡ್ತೀನಿ ಮೋತಿರಿ ಅಲ್ಲಪ್ಪ ಏಟ್ ತಾನೆ ಆ ಚಸ್ಮಾ ಐತಲ್ಲ ಅದು ಮಗನ ಹಂಗೆ ಹೇಳು ಎಲ್ಲಿ ತುರ್ಕನ ಎಲ್ಲಿ ಮನ್ಯಾಗ ನಮ್ಮ ಹುಡುಗರ ಭಾಳ ವಾಂಡದಾವ ತಿಳ್ದಟ್ಟು ಹಗರೆಲ್ಲ ಸುಮ್ಮ ಸರಳ ರೊಕ್ಕ ಕೊಟ್ಟು ಎರಡನೇದು ನಮಗೆ ರೊಕ್ಕ ಬೇಕೈತಿ ಸದ್ದ ಕರೆ ಹಿಂಗ ಒಮ್ಮೆ ಬಂದು ನೀವು ರೊಕ್ಕ ಕೊಡಂದ್ರೆ ಎಲ್ಲಿ ಕೊಡೋಣ 4 ವರ್ಷ ಆತು ಒಬ್ಬರು ಬಂದು ನೆನಪು ತೆಗದ್ರಿ ಒಬ್ಬರ ಮನೆಗೆ ಬಂದು ಹೇಳಿರಿ ನಮ್ಮ ಅಜ್ಜ ನೀನು ಸತ್ತಿದ್ದವ ಅವ್ನು ದಪ್ತರ್ ತೆಗೆದು ನೋಡಿದ್ರು ನಾವು ಮಟ್ಬೇಕು ಹಾ ಮುತ್ತುರಾಜ್ ಏನ ರೊಕ್ಕ ಅಂದ ಕೊಟ್ಟಿರ್ಬೇಕು ನೋಡಪ್ಪ ನೀವು ಮತ್ತೆ ಏಕಿಲ್ ನೋಡಿ ಲಿಸ್ಟ್ನಾಗಿಂದ ಅದನ್ನ ಕಾಟ್ ಹೊಡೆದಿಲ್ಲ ಅವ್ ಕಾಟ್ ಹೊಡೆದಿಲ್ಲ ಹೊಡೆದಿಲ್ಲ ನೋಡ ಕಾಟ್ ಹೊಡಿಬೇಕಂತ ಮಾಡಿದ್ದೇನೋ ನಮ್ಮ ಅಜ್ಜನ ಜೋಡಿ ನಾನ ಬಂದಿನಿ ರೊಕ್ಕ ಕೊಡಾಕ ನಿಮಗೆ ನಿಮ್ಮ ಅಜ್ಜ ಇವ್ರಿಗೆ ಆಗ್ಬೇಕ ನಮ್ಮ ಅಜ್ಜ ಇವ್ರಿಗೆ ಪಡಾಜ್ ಆಗ್ಬೇಕು ಏ ಇಕ್ಕಗ ನಿಮ್ ಪಡಾಜನ್ ಕರ್ಕೊಂಬರೋಗ ಏನ್ ಪಡಾಜ ನಿನ್ನೆ ಸದ್ದಾನ ರೊಕ್ಕ ಕೊಟ್ಟ ನೀವು ಇವ್ರು ಯಾಕೆ ಮಾತಾಡ್ತಾರ ನಮಗೆ ಏನು ಮನಿ ನಾನು ಬಾಡಿ ಗಾರ್ಡ್ಗಳು ಅವ್ರ ಅಲ್ಲಪ್ಪ ಅದಾರ ಇಟ್ಟಿಟ ನಾವು ಕಿಮ್ಮತ್ ಅಂದ್ರೆ ಏನ ಇವ್ರಂದ್ರೆ ಏನ ಇವ್ರ ಕಡೆಯಿಂದ ನಾವು ಹಿಂಗ್ ಮಾತಾಡ್ಸ್ಕೋದ ರೊಕ್ಕ ತಗೊಂಡ್ರೆ ಏನ್ ತಪ್ಪಾತ ಇಡೀ ಭಾರತದಾಗ ಎಷ್ಟು ಮಂದಿ ದೊಡ್ಡ ದೊಡ್ಡ ರೂಢಿಗಳದಾರಲ್ಲ ಎಲ್ಲಾರ ಮ್ಯಾಲ ಬಾಸ್ ಇವ ಅವೇ ಬಿಡ್ತಾನವ
ಏನ್ ತುರ್ಕವ ಹಂಗಲ್ಲ ಏ ಹಿಂಗ್ ಹಿಡಿದು ಹಿಂಗ ಇದ್ರಾಗ ತುರುಕಿ ಬಿಡ್ತಾನೆ ಇಲ್ಕಂದಿನ ಹೊಟ್ಟೆನೇನ್ರ ಹಿಂಗ್ ಹಿಡಿದು ಬಿಡ್ತೀವಿ ಎಷ್ಟು ಮಾತಾಡ್ತಾವ ಏ ಏ ನಿಂದೇನು ಕೆಲಸ ಐತಿ ಅವ್ನ ರೊಕ್ಕ ಸೈಜ್ ಮೇಲೆ ಕೊಡ್ಬೇಕು. ಹೋಗ್ಬೇಡ ಅವ್ನ ಸೈಜ್ ಮೇಲೆ ಹೋಗ್ಬೇಡ ಸೈಜ್ ಇಟ್ಟೈತಿ ಕರೆ ಹಾ ಬಾಂಬ್ ಎಟ್ಟಿರ್ತೈತಿ ಇಂಥದೈತಿ ಇಟ್ಟೆ ಇರ್ತೈತಿ ಹೆಂಗ್ ಮಾಡ್ತೈತಿ ಟಪ್ ಬರ್ತೈತಿ ಒಮ್ಮೆ ಹಾ ಪೂರ ಮತ್ತ್ ಸಮ ಮಾಡ್ತೈತಿ. ಹಂಗ ಬಾಂಬ್ ನಮ್ ಕಡೆ ಯಪ್ಪ ಬರ್ಲೈತಿ ಗಸರಿಗ್ಯಾನು ಖರ್ಚರಿ ಇಮೇಲ್ ತೆಗೆದು ಹೌದು ಮತ್ ಹಂಗದಾನವ ನೋಡಕ್ಕೆ ನೀವು ನೋಡ್ದ ಹೆಂಗ್ ಕಾಣ್ತಾ ನೀವು ಏನ್ ಅವ್ ಕಾಯಂ ತುರುಕ್ತಾನ ತುರ್ಕಾಕದೇನ್ ಮೂಗತ್ತೇವ್ ದಮ್ ತೆಂಗಿನ ಉರಿಚಿ ತೆಂಗಿನ. ಭಯಪ ತಿಳಿದ ತೆಂಗಿನ ಗಿಡದಾಗ ನಿನ್ನ ಚೆಗ್ಯಾನ ಇವ ನಮ್ಮ ಗಿಡದಾಗ ನಿನ್ನ ಒಂದ್ ನೀವ್ ಹೇಳ್ತಿಲ್ಲ ದೊಡ್ಡ ಗುಂಡಾಗಳ ಮ್ಯಾಗ ಇವ್ ಹೆಡ್ ಹತ್ತ ಹೆಡ್ ಏ ಅಟ್ಟದಿನ ನಿನಗೇನು ಗೊತ್ತಿಲ್ಲ ಏ ಭಾಳ ಕೆಟ್ಟದಾನ ಸುಮ್ಮಕೊಂಡ್ರೆ ನೀವು ರೊಕ್ಕ ಕೊಡೋರು ಏನ್ ಮಾಡೋರು ಗಾ ನೀನು ಹೊಡಿಬೇಡ ಜಾಗಕ್ಕೆ ಹೊಡೆದ ಅಂದ್ರ ನೋಡು ಏ ನಿಲ್ಲು ಹಡ್ಸಿ ಮಗನ ನಿಲ್ಲು ಗಾರಿ ಹೆಂಡತಿ ಲಬ್ 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 ಹೋಗ್ಕೊಳತ್ತಿಲ್ಲ ನಮಗ ಭಾಳ ತ್ರಾಸ ಐತಿ ರೊಕ್ಕ ಕೊಡ್ರಿ ಸಾವ್ಕಾರ ಅಂತೇಳಿ ನೀನ್ ಹೆಂಡತಿನ ಕರಿ ಕರಿ ಕರಿಯಪ್ಪ ನೀನು ಹೇಳ್ತಿಲ್ಲ ನಿನ್ ಹೆಂಡತಿ ಬಂದಿಲ್ಲ ಕರಿ ನಿನ್ ಹೆಂಡತಿ ನಮ್ಮ ಅಜ್ಜಂದ ಕೈ ಕಾಲು ಬಿದ್ದು ರೊಕ್ಕ ಕೊಡಾಕ್ ಒಪ್ಪಿಸಿದಕ್ಕೆ ಅಕ್ಕಿ ಹಾ ಕರಿ ಆಕಿನ ಏನ್ ಕರಿಬೇಡ ಅತ್ತಾರ ಮನಿ ಕಡೆ ರೂಮ್ ಬರೀ ಏ ಮನಿಗೆ ಬರಂಗಿಲ್ಲ ಮನಿಗೆ ಬರಂಗಿಲ್ಲ ಒಟ್ಟ ಮನಿಗೆ ಬರಂಗಿಲ್ಲ ಹಾ ಚಾರೆ ಕುಡಿಕೆ ಬಾ ಏಯ್ ಚಾರೆ ಒಟ್ಟು ರೊಕ್ಕ ಕೊಡಾಕೇನ ದಾಡಿಗೆ ಎತ್ ಕೇಳವನ ಹಾ ಏನ ದಾಡಿ ಆಗೈತಿ ಏ ಏನಪ್ಪ ಇದು ಇದು? ಹಾಡದ ಎಂತ ಹಾಡು ನನ್ನ ರೊಕ್ಕ ತಗೊಂಡ ನನಗ ಕಣ್ಣ ಕಿಸಿತಿ ಎಷ್ಟರ ಮಗನ ನಿನ್ನ ತಿಂಡಿ ಕೊಡ್ತಿಲ್ಲ ಬದ್ಮಾಶ್ ಅಡ್ಸಿಗೆ ಅತ್ತ ಬೇಡಿ ಇಸ್ಕೊಂಡಿ ಹಾ. ಏ ಸಾವ್ಕಾರ, ಎಷ್ಟೈತು ನಿನ್ನ ಸುಮ್ಮನೆ ತಿಂಡಿ? ರೊಕ್ಕ ಕೊಡೋದ್ ಹೇಳ್ರಿ ಅವನಿಗೆ ಕೊಡ್ತಾನ ಕೊಡ್ತಾನ ಅಂತ ಏ ಕೊ ಏ ಇಸ್ಕೊ ಇಸ್ಕೊ ಏ, ಈಗ ಬಾ. ಏನ್ ಮಾಡ್ದ ನಿನ್ನ ಹೆಂಡತಿ ಕರ್ಸ ನಿನ್ನ ಹೆಂಡತಿ ಭಾಳ ಆತಳ ಹಾ. ರೊಕ್ಕ ತಗೋತ್ನ್ಯಾಗ ಕರಸ್ತನಕ ಹತ್ತು ಕರೆದು ಇಸ್ಕೊಂಡಳಾಕಿ ನಿನ್ನ ಹೆಂಡತಿ ಇಸ್ಕೊ ಕರಿ ಏ ನೀ ಕಣ್ ನಿಂದ್ರ ಬಾ ಏ ಕಮಲಾ ಕರ್ಸು ಜಲ್ದಿ. ಒಳಗದಾಳ ಗಪ್ ಕಮಲಾನು ಕರ್ಸು ಕಮಲಾನ್ ತಂಗಿ ವಿಮಲಾನು ಕರ್ಸು ಹಾ ಏನ್ ಅಂಜಂಗಿಲ್ಲ ಏ ಕಮಲಾ ಬಾಯ್ ಒಂದಿಟ್ಟ ಸಾವ್ಕಾರ ಬಂದಾನ ಕರಿಯಾತು ಇಲ್ಲಿ ರೊಕ್ಕ ಕೊಡೋದು ಕಂಡು ಬಿದ್ದಾರ ತಿಂತೀರಿ ಕಪ್ಪ ಏನತ್ ಮಮ್ಮ ಯಾರು ಇವರೆಲ್ಲ ಇಟ್ಕೋರಿ ಎಂದಾಡ್ ತಿನ್ನಕ್ರಿ ಯಾರು ಮಮ್ಮ ಇವ್ರು ವಿಷಾಗ ಇವ್ರು ರೊಕ್ಕ ಕೊಡ್ದತ್ತ ಇವ್ರಿಗೆ ಗಂಟು ಕೊಡ್ದತ್ತ ಅದಕ್ಕೆ ಬಡ್ಡಿ ಕೊಡ್ದತ್ತ 4 ವರ್ಷದಿಂದ ತೊಂದಿದ್ದು 4 ವರ್ಷದಿಂದ ನಮ್ ಸಾವ್ಕಾರ ಕೊಟ್ಟಿದ್ದಾರ ನೀ ಯಾರಪ್ಪ ಕಲ್ಸಿದಿ ಯಾರು ನೀವ ನಾನಾ ಅವ್ರ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಹಾ ಅವ್ನ್ ಲೆಫ್ಟ್ ಹ್ಯಾಂಡ್ ಹಾ ಅವ್ನ ರೈಟ್ ಹ್ಯಾಂಡ್ ಅವನಂತಕ್ಕೆ ಐತಿ ಲೆಫ್ಟ್ ಹ್ಯಾಂಡ್ ಅವನಂತಕ್ಕೆ ಐತಿ ನೀವೇನ್ರು ಬಾಲಂಗಶಿಗಳೇನ ಏ ಅಲ್ಲ ನಾವು ಏನ್ ಗೊತ್ತಿಲ್ಲ ನಿಂಗೇನ ಭಾಳ ಹತ್ತು ಕರೆದು ಇಸ್ಕೊತಿದ್ಲೆ 4 ವರ್ಷದಿಂದ ನೆನಪೈತಿ ಏನೇನು ಕಬ್ಬು ನೆನಪೈತಿ ನೆನಪೈತಿ ಹಾ ಅಲ್ರಿ 4 ವರ್ಷದಿಂದ ಅದ್ ಕರದ ಬೇಡಿಕೆ ಯಾರು ಕರೆಸ್ಕೊಂಡಿದ್ವಲ್ರಿ ರೊಕ್ಕ ಅವ್ರು ಏನ್ರಿ ರೂಲ್ ಬಾವಾಗೋಳ ಅವ್ರ ಅಂದ್ರೆ ನಿನ್ನೆ ಅವ್ರ ಅಜ್ಜ ಸತ್ತಾನ ತಿರ್ಸಿ ಮಗ ಅದನ್ನ ಬುಕ್ ತೆಗದ ನೋಡ್ಯಾನತ್ತ ಅಲ್ಲಿ ನನ್ನ ಹೆಸರು ಕಂಡೈತಿ ತೆಗೆದು ನೋಡಿದಾನು 4 ವರ್ಷ ಹತ್ತಿಸ್ಕೊಂಡ ಮನುಷ್ಯ ಇದು ದನ ದೇವ ಏ ನೀವು ಸಾಕಾರ ನೀ ಆ ಕಡೆ ನಿಂದ್ರ ಸರಿ ಹೋಗ ಮೊದಲ ನಮ್ ಸಾವ್ಕಾರ ನಾ ಇದ್ದಂಗ ಏನಪ್ಪ ಇದು ಏನೋ ನಿನ್ನ ಹಿರಿದವನ ಹಡ್ಡಿ ಕಾಲ್ ಮರ್ಲಿ ಬಗಿಲೇನೋ ಕಿಸರ ಮೊಮ್ಮಗನ ನೀ ಮನುಷ್ಯ ಹುಟ್ಟಿದೆ ಕರ್ಣ ನಿಮ್ಮ ಹುಟ್ಟಿದೆ ಕರ್ಣ ನಿಮ್ಮ ಹುಟ್ಟಿದೆ ಯಾಕ್ರಿ ಸಾವ್ಕಾರ ಯಾಕ್ರಿ ಸಾವ್ಕಾರಲ್ಲಿ ಯಾ ನಮ್ನಿ ಮಾತಾಡ್ತಿ ಕುಚ್ಚು ನೀ ಯಾತ್ ಮಾತಾಡತಿ ವರ್ಷ ಆತು ಬಡ್ಡಿ ನೋಡ್ರಿ ಹೆಂಗ್ ಮಾತಾಡ ಏನು ಮಾತಾಡೋಕೆ ಏನಾಯ್ತಿಲ್ಲ ರೊಕ್ಕ ಕೊಟ್ರೆ ಏನು ತಪ್ಪಾತು ಶಂಕ್ರಿಯಾ ಏನ್ ರೊಕ್ಕ ಕೊಟ್ರೆ ತಪ್ಪ ಶಂಕ್ರಿಯಾ ಏಯ್ ಚಂದಂಗೆ ಮಾತಾಡಕ್ಕೆ ಹೇಳುವಾಗ ಮೊದಲ ಒಂದು ಬಿಡ ಶಂಕ್ರಿಯಾ ನಿಮ್ಮನ್ನ ಇಷ್ಟ್ ಭಯ ಆಗಿತ್ತು ನಿಮ್ಮ ಮೂರು ಮಂದಿನ. ಇಟ್ಟ ಭಾಳ ಹಾರಿ ಎಗಿರ್ತಾರ ಹೋಗದ ಬರ್ತೀನಿ ನಿಮ್ಮನ್ನ ಕೈಟ್ ಭಯ ಅವ್ವ ಕಮಲವ್ವ ಕಮಲವನ್ ತಮ್ಮಿ ಉಲವ್ ತಂಗಿಕೆ ತಂಗಿ ಅವ್ವ ಮುದ್ದು ಕೊಂಗಾರು ಯಾಕ ಹೆಂಗೈತಿ ಮೈಗೆ ತಾನು ಕೂಸಿಗೆ ಏನು ಪ್ರೀತಿ ಮಾಡೋಂಗಿಲ್ಲ ರೊಕ್ಕ ಅಲ್ಲ ನೀ ರೊಕ್ಕ 10 ಪಟ್ಟು ಕೊಟ್ಟು ಹೋಗಿ ಹೊಳೆ ಕೊಟ್ಟಕ್ಕೆ ಕೊಡಿ ಸದ ತಿಂಡಿದ್ರೆ ಕೊಡು ನೀ ಕೊಟ್ಟು ಹೋಗಿ ಕಬ್ಬು ನೀವೇ ತಿನ್ರಿ ಹಿಂಗೆ ಹಿಡಿದು ನಿಮ್ಮನ್ನ ಬಾವ್ಯಾಗ ಉಗ್ದ ಬಿಡ್ತಾನೆ ಮತ್ತ ಬರ್ರಿ ಹಾಕೊಂಡು ಬರ್ರಿ ಅಲ್ಲ ಗಪ್ ರಾನ್ ಒಳ್ಳೆ ಮಾತಾಡತ್ರಿ ಏನಾತು ಇದನ್ ಬಿಡ ಯಾರ ರೊಕ್ಕ ನೆಲ್ಲ ಒಂದ್ ಸ್ವಲ್ಪ ನೀವು ಇಬ್ರು ಬರ್ತೀರಿ
ಏನಾಯ್ತು ರೊಕ್ಕದ 10 ಕೊಡ್ಬೇಡ ನೀವು ಒಟ್ಟು ಹಾ ಏನೇನ ಯಾರ ರೊಕ್ಕ ಯಾವ ಕೊಟ್ಟಿರಿ ಸಾವ್ಕಾರ ಯಾವ ಕೊಟ್ಟಿರಿ ಏನೈತಿ ಏನು ಬಾಂಡ್ ಮಾಡಿಸಿದ್ರಿ ನಂಗೇನು ನೆನಪಿಲ್ಲ ಇಲ್ಲ ಬುದ್ಧಿ ಎಲ್ಲಿಟ್ಟದೆ ಯಾವಾಗ ಬಂದಿರಿ ನೀವು ಸಾವ್ಕಾರ ಬುಕ್ಕಿನ್ಯಾಗ ನೀವು ಹೆಸರು ಬರ್ದು ಇಟ್ಕೊಂಡ್ರೆ ಆತನ ಲೇ ಎಲ್ಲ ಬುದ್ಧಿ ಇಟ್ಟಾರ ಏನ್ರ ಇಟ್ಟಾರ ಮತ್ತ ನೀವು ತಗೊಂಡಿಲ್ಲ ಯಾರು ತಗೊಂಡಾರ ರೊಕ್ಕನ ತಗೊಂಡಿಲ್ಲ ನೀವು ನಮ್ಗ್ ಗೊತ್ತೇ ಇಲ್ಲ ವಾ 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 ಸತ್ಯ ಹರಿಚಾರ ಅರೆ ವಾ ವಾ. ನಾವು ಏನ ಮಟ ಹೋಕೊಂಡ ಕೂತಾನಿಗೆ ಹೋಕೊಂಡ ಗಪ್ ಕೂತಾನಿಗೆ ಅಂತ ಹರಿಸಿ ಮಕ್ಕಳಿಗೆ ರೊಕ್ಕ ಕೊಡುದು ಅವ್ನ ರೊಕ್ಕ ಗಂಟು ಕಟ್ಟಿ ಉದ್ಗಟ್ಟಿ ಹೊಳೆ ಹೋಗಿದ್ದು ರೊಕ್ಕ ಕೊಟ್ಟ ಕೇಸಿಂದ ನೀವೇ ಹುಚ್ಚಾಳ ಮಕ್ಳು ಮೊದಲ ಗೊತ್ತಾಗಲ್ಲ ನಿಮ್ಗೆ ಕೊಡ ಮುಂದಾಗ ಕೊಡ್ತಾರಿಲ್ಲ ನಿನ್ನವ್ ನಾನು ಬೇತಿ ಏ ನಿಮ್ಗೆ ಗೊತ್ತಾಗಲ್ಲೇನ್ರಿ ರೊಕ್ಕ ಕೊಡ್ತಾರೆ ಇಲ್ಲ ಅಂತ ಕೇಳ್ಬೇಕ್ರಿ ಅವ್ರಿಗೆ ಫಸ್ಟ್ ಬಾಂಡ್ ಪೇಪರ್ ಮೇಲೆ ಸೈ ಮಾಡ್ಕೋಬೇಕ್ರಿ ರೊಕ್ಕ ಕೊಟ್ಟಿದ್ರೆ ಸೈ ಮಾಡಿಸ್ಕೊತಿದ್ರು ಅವ್ರು ನೀವು ರೊಕ್ಕನ ಕೊಟ್ಟಿಲ್ಲ ನಿಂದೊಳೆ ಹೆಚ್ಚೈತ್ಲ ಹೌದವ ಈಗ ಹಿಂಗೆ ಬಿಡಾಕ ಸಾಲಿ ಕಲ್ಸೋಕೆ ಅಲ್ಲಪ್ಪ ರೊಕ್ಕ ಕೊಡ್ಬೇಕಾದ್ರೆ ಏನಾರೇ ಒಂದಿಟ್ಟು ಕಾಗದಾರೆ ಮಾಡ್ಬೇಕು ಒಂದು ಬಾಂಡಾರೆ ಮಾಡಿ ಕೊಡ್ಬೇಕು ಏನಾರ ಬೇಕಲ್ಲ ಒಟ್ಟು ಕೋಡ್ ಹುಡುಗಿ ಕೊಟ್ರೆ ಹೊಳ್ಳಿ ಕೊಡ್ತಾರೋ ಇಲ್ಲ ಅನ್ನೋದು ಗೊತ್ತಾಗಂಗಿಲ್ಲ ರೊಕ್ಕ ಕೊಟ್ಟಿಲ್ಲ ಎಲ್ಲಿ ಕೊಟ್ಟಿ ರೊಕ್ಕ ಕೊಟ್ಟಿಲ್ಲ ನಾ ಇಲ್ಲ ನನ್ನ ತಲೆಗೆ ಸುತ್ತೇನ್ ಟಾವೆಲ್ಲ ನನ್ನ ಗಳದ ಮೇಲದವ ರುಮಾಲ ಏನೋ ನಿಮ್ಮ ಅವ್ರ ಸಾವ್ಕಾರ ಸುಮ್ಮನಿಂದ್ರು ಮರೆ ಇಂತಲ್ಲೆಲ್ಲ ಬೈಬೇಡ್ರಿ ಹಂಗ ಹಾ ಅವನ ಹಟ್ಟಿ ಏ ರೊಕ್ಕ ಕೊಟ್ಟ ನಿಮ್ಮ ಅವ್ವನತ್ತ ನಮಗ ಒಂದ್ ತೆಂಗಿನಕಾಯಿ ತೊಗೊಂಡ್ ತಲೆ ಇಡ್ರಿ ಗೊತ್ತಾಗತ್ತೆ ಏ ನಮ್ ಸಾವ್ಕಾರ ಕೊಟ್ಟನ್ರ ನಿಮ್ ಸಾವ್ಕಾರ ಕೊಡೋರ್ ನೀ ಏನಿದ್ದೆ ಫೋಟೋ ತೆಗ್ದಿದ್ದೆ ಏ ಹೌದು ನಾವ್ ಇದ್ದಲ್ಲೇ ಕೇಳಕತ್ತಿದ್ದೀಗ ಫೋಟೋ ತೆಗ್ದಿದ್ದೆ ತಮ್ಮ ಫೋಟೋ ಯಾಕ ರೊಕ್ಕ ಕೊಡೋಣ ಏನಾಯ್ತು ನಿಮ್ ಕಡೆ ಏನ್ ಅಲ್ಲಪ್ಪ. ಸಾಕ್ಷಿ ಐತಿ ರೊಕ್ಕ ಕೊಟ್ಟಿದ್ದು ನೀವು ಏನಾರ ತೋರ್ಸ್ರಿ ರೊಕ್ಕ ಇಟ್ಟು ಕೊಡಪ್ಪ ತೆಗೈತೈತಿ ಏನಾರ ತೋರ್ಸ ನಾವೇನ್ ಇಸ್ಕೊಂಡಿಲ್ಲ ಅಂತ ಹೇಳ್ಬಿಡ್ರಿ ಚೊಕ್ಕ ಅದನ್ನ ಹೇಳತ್ತಿ ಬಳಿ ಯಾಕೆ ಅದನ್ನ ಹೇಳತ್ತೀರಿ ಇಮಲಿ ಇಮ್ಲಿ ಅಲ್ಲ ನೀನ ಮುಚ್ಕೊಂಡ ನಿಂದ ಏನೈತಿ ವ್ಯವಹಾರ ಮಾಡ ನಾನು ಮುಚ್ಕೊಂಡಾನೆ ಹಾ ಮುಚ್ಕೊಂಡ ವ್ಯವಹಾರ ಮಾಡತ್ತಾನೆ ನಿಮ್ಮ ಮಾತು ಅವ್ರಿಗೆ ರೊಕ್ಕ ಕೊಡೋದು ಅಂದ ಒಳ್ಳೆ ಅದ ಬರ್ತದೆ ಸಾಕಾಗಿತ್ತು ನನಗನ ಬಿಟ್ಟು ಕಟ್ರಿ ಏ ರೊಕ್ಕ ಕೊಡ್ದಲ್ಪ ನಾ ರೊಕ್ಕ ಇಸ್ಕೊಂಡಿಲ್ರಿ ಯಾರು ನಮ್ ತೆಗ್ ಸಾಲ ಕೇಳಕ್ ಬಂದಿಲ್ಲ ಅವ ನಿಮ್ಗೆ ರೊಕ್ಕ ಬೇಕಾಗ್ಯಾವು ಸಾಲ ಕೇಳಕ್ ಬಂದ ನಾನು ಆಂಬಲ್ ಅಂತ ಹೇಳಿ ರೊಕ್ಕ ಬೇಕು ನಿಮ್ಗೆ ರೊಕ್ಕ ಬೇಕಾಗ್ಯಾವು ಹಾ ಎಷ್ಟು ಬೇಕಾ ನಮ್ಮ ರೊಕ್ಕ ನಮಗೆ ಬೇಕಾಗ ಕೊಟ್ಟ ರೊಕ್ಕ ಕೊಡಾಕೇನೋ ದಾಡಿ ಆಗೈತಿ ಮತ್ತ ಅದನ್ನ ಆತ ನೋಡ್ದ ಇದೇ ಗಂತಿದ್ದನ ಏ ಇದು ರೀಲ್ಸ್ ರೀ ಕಾಪಿ ಮಾಡಕತ್ತಾನವ ಅದು ಇನ್ಸ್ಟಾಗ್ರಾಮ್ದಾಗ ಏನೋ ರೀಲ್ಸ್ ಐತಿದೆ ಯಾರೋ ಹೈಡ್ಯಾರದ್ನ ನಿನ್ನವು ನನ್ನ ಬೇಕು ನೀನು ನನ್ನ ಗುಡಿ ಬಂದೆ ಕರೆಕ್ಟ್ ಕರೆಕ್ಟ್ ಹೇಳಿದ್ರು ಸಾವ್ಕಾರ ಎದಕ್ ಓದಾಕತ್ತೀರಿ ಸಂಜೆ ಬೇಕು ಬೇಡ ಕಬಾಬ ಈಗ ಏ ಬಿಡಿಗೆ ಸುಳ ಟೈಮ್ ಪಾಸ್ ಮಾಡೋದು ಬೇಡ ಸಾವ್ಕಾರ ಯಪ್ಪ ಏ ಯಪ್ಪ ಕೇಳಿಲಿ ನಿಮ್ಗೆ ರೊಕ್ಕ ಬೇಕಾಗ್ಯಾವು ನೀವು ರೊಕ್ಕ ಬೇಕಲ್ಲ ನಮ್ಮ ಎಷ್ಟು ಬೇಕಾ ಅದೆಲ್ಲ 23,000 ರೂಪಾಯಿ ಕೊಟ್ಟಿತ್ತಲ್ಲ 4 ವರ್ಷದಿಂದ ಆಗಲ್ಲಪ್ಪ ಈಗ ಎಷ್ಟು ಬೇಕು ರೊಕ್ಕ ಹಂಗಲ್ಲ 23,000ದ 3 ಬಡ್ಡಿ ಹಂಗೆ ಕೊಟ್ಟದು ನಾವು 20,000 ಇಡಿ ಹಾಳಾಗಿ ಹತ್ತಿ ಬಿಟ್ಕೊಂಡು 3,000 ಹೋಗಿಲ್ಲವ ಹಂಗೆಲ್ಲ ಅವೆಲ್ಲ ಹೋದ್ವು ಅದು ಅವೆಲ್ಲ ಹೋದ್ವು ಬಿಟ್ಟು ಬಿಡ್ರಿ ಈಗ ಎಷ್ಟು ಬೇಕು ಮತ್ತೆ ನಮ್ಗೆ ಯಾಕೆ ರೊಕ್ಕ ಬೇಕು ದೇವ್ರು ಕೊಟ್ಟು ಮಾಡ್ತಾನ ನಾವು ಕೊಟ್ಟಿದ್ ರೊಕ್ಕ ನೀವು ಕೊಡ್ರಿ ಮತ್ತೆ ಯಾಕೆ ಹೇಳತಿ ಮತ್ತೆ ಯಾಕ್ ಏ ರೊಕ್ಕ ಏ ಕೊಡ್ತಿಲ್ಲ ಒಮ್ಮರೆ ಎದಕ್ ದೇವ್ರ ಕೊಟ್ಟಾನಲ್ಲ ನಿಂಗೆ ರಗಡ ಮುಗೀತು ನಮ್ ತೆಗೆ ಕೇಳತಿ ಸಾವ್ಕಾರ ಅಲ್ಲೋ ನಿಮ್ಗೆ ನಾಚಿಕೆ ಒಬ್ರು ಬರೋದಿಲ್ಲ ಸಾವ್ಕಾರ ಇರ್ತಾ. ಇಂಥ ಬಡವ್ರ ತೆಗ್ ರೊಕ್ಕ ಕೇಳ್ತಿ ಸಾವ್ಕಾರ ಹೊಟ್ಟಿಗೆ ನೀವು ಹಾ ಹಾ ನಿಮ್ಗೆ ಅಟ್ಟ ಏನೋ ಸಾಲ ಏ ಬೇಕಂತ ಸಾವ್ಕಾರ ಅಳಕತ್ತಾರಲ್ಲೇ ಲಾಯರ್ ಕರ್ಕೊಂಡ ಬಾಂಡ್ ಮಾಡಿಸ್ಕೊಂಡ ರೊಕ್ಕ ತಗೊಂಡ್ ಹೋಗ್ರಿ ಸೈನ್ ಮಾಡ್ಕ್ಯಾರ ಏ ನಿಮ್ಮ ಹಿರಿದವಳು ಅಳಾತಿಲ್ಲ ಸೀನ್ ಬಂದಿತ್ತು ಅದಕ್ಕ ಕೂತೀನಿ ಏ ಹೌದು ಎಂದಾರ ಅಳ್ತಾನ ಸಾವ್ಕಾರ ಸಾವ್ಕಾರ ಇಲ್ಲಿ ಹೇಳಕ್ ಕೂತಾರ ನಮಗನ ನಿಮ್ಮವ್ರು ಯಾಕಾರ ಅಲ್ಲೋಪ ನಿನಗ ಸಾವ್ಕಾರ ಅತ್ತಾರ ಆ ನಮ್ನಿ ಸಾವ್ಕಾರಿಕೆ ಐತಿ ಮತ್ತೆ ಹೊಳ್ಳಿ ರೊಕ್ಕ ಕೇಳ್ತಿ ಹಾ ನಮಸ್ಕಾರ ಆರಾಮದಿರಲ್ಲ ಭಾರಿ ಸಂಸ್ಕಾರ ಅಂತಾರ ಏ ಇರ್ಬೇಕಲ್ಲಿ ಸಾವ್ಕಾರ ನಿಮ್ಮಂತರ ಇರುವಾಗ ನನ್ನ ಹತ್ರ ಸಾವ್ಕಾರ ಅಂತ ಏನಿಲ್ಲ ಮತ್ತೆ ಭಾಳ ಒಳ್ಳೆಯವ್ರು ಏ ಸಾವ್ಕಾರ ನನ್ನ ಒಳ್ಳೆಕಿ ನಿಮ್ಮಂತವ್ರು ಜಗದ ಹುಡುಕಾಡ್ರು ಸಿಗಲ್ಲ ಏ ಸಿಗಂಗಿಲ್ಲ ಏ ಅಂತ ಹುಚ್ಚಲ್ ಮಕ್ಳೇ ಅದಿರಿ ನೀವು ಸಾವ್ಕಾರ, ಹೋದೆ ನಾನು ಸುಶಿ ಬಂಗಾರ ಬಂಗಾರ ಇಲ್ರಿ ಬಂಗಾರಕ್ಕಿಂತ ಏನಾರ ಅದಕ್ಕಿಂತ ಮೇಲಿಂದ ಪ್ಲಾಂಟಿನಮ್ ಬಂಗಾರಕ್ಕಿಂತ ಬರೀ ನೀನು ಆತು ಏ ನಾವ್ ಅದ್ರಿ ನಮ್ಮ ಫ್ಯಾಮಿಲಿನ ಹಂಗೈತಿ ಯವ್ವ ಹಾ ರೀ ಸಾವ್ಕಾರ ಕಮಲಕ್ಕ ಹಾ ಸಾವ್ಕಾರ
ಕಮಲಕ್ಕನ ತಂಗಿ ಇಮಲಕ್ಕ ಯವ್ವ ನಿಮ್ಮಂತ ಸತ್ಯವಂತ ನಿಮ್ಮಂತ ಸತ್ಯ ಹರಿಶ್ಚಂದ್ರಗಳ ವಂಶದವ್ರನ್ನ ನಾ ಎಲ್ಲಿ ನೋಡಿಲ್ವ ಇಲ್ಲೇ ಇಲ್ರಿ ಇಲ್ಲ ಇಲ್ಲ ನೀವು ಒಟ್ಟು ಹೆಣ್ಮಕ್ಳು ಹೋಗ್ಬಿಡ್ರಿವ ಹಂಗಂತ ಏ ಹೋಗ್ ಹೋಗ್ಬಿಡ್ರಿ ನಾ ರೊಕ್ಕ ಯಾರ ಕಡೆಯಿಂದ ಬಿಡಂಗಿಲ್ಲ ಇವ. ಇಲ್ಲ ನೀವು ಆರಾಮ ಮಾತಾಡಿ ಚಾ ಮಾಡ್ಕೊಂಡ್ ಬಂದ್ರಿ. ಒಟ್ಟೆ ಬಿಡವ ನಿಮ್ಮ ಮನ್ಯಾಗಿನ ಗಾಳಿ ಏ, ಚಾ ಬಿಡವ್ವ, ಚಾ. ಏ ಚಾ ಒಟ್ಟೆ ಬಿಡವ್ವ, ಒಟ್ಟೆ ಬಿಡವ್ವ. ಚಾ ಹೆಂಗ್ ಮಾಡು 4 ಕಪ್ ನೀರ್ ಹಾಕ ಅವು ಇವನು ಸೌಳ್ ನೀರ್ ಹಾಕ ಅರ್ಧ ಕಪ್ ಅಟ್ಟ ಹಾಲು ಹಾಕ ಸಕ್ರಿ 1 ಲೀಟರ್ ಹಾಕ ಚಾ ಪುಡಿ ಹಾಕಬೇಡ ಚಾ ಪುಡಿ ಹಾಕಬೇಡ ಹಂಗ ಮಾಡ ಅವ್ರಿಗೆ ಅಟ್ಟ ಕುಡ್ಸುನು ಸಾವ್ಕಾರ ಗಟ್ಟಿ ಅನ್ ಚಾ ಮಾಡ ಹೇಳಿಲ್ಲ ಹಾ, ಹೋಗ್ರಿ ಹೋಗ್ರಿ ಗಟ್ಟಿ ಅನ್ ಚಾ ಮಾಡ ಸಾವುಕಾರಗಳು ಕುಡಿಬೇಕು ನೋಡಟ್ಟ ಏ ಏಯ್ ನೀ ಇಲ್ಲಿ ನಿಲ್ಪಿಸ್ ನಮ್ಮ ಮಗನ ಹಾ ನೀ ಇಲ್ಲಿ ಒಬ್ಬ ಇಲ್ಲಿ ಬರುವಂಗಿಲ್ಲ ಹಾ ರೀ ಏನ್ ಬರುವಂಗ ಬಿಚ್ಚಿದೇವ್ ನಾವು ಬೆಲ್ಟ್ ಬೆಲ್ಟ್ ಬಿಚ್ಚಿರಿ ನಮ್ಮ ಸಾವ್ಕಾರಂದ ಎದಕ್ಕೆ? ನಾ ಇದು ಏ ಗಪ್ಪ ಅವ್ ನಾಯಿ ಏ ಯಾಲ್ರಿ ಏ ಗಪ್ಪ ಯಪ್ಪ ನಮಸ್ಕಾರ ನಮಸ್ಕಾರ ಏ ಆರಾಮ ನಾವ್ ಆಗ್ರಿ ಆರಾಮ ನೋಡ್ರು ಏನ್ ನೋಡ್ರು ರೊಕ್ಕ ನಿಮ್ಮಂತ ಕೊಡ್ರು ಸಂಸ್ಕಾರವಂತ ಸುಳಿ ಮಕ್ಕಳು ಎಲ್ಲಿ ಇಲ್ಲ ಎಲ್ಲಿ ನೋಡ್ಲಿಲ್ಲ ಎಲ್ಲಿ ಶಿಖರ ನೋಡವ್ರಲ್ಲ ನೀವು ನಿಮ್ಮಂತ ಚಿಪ್ಪ ಹಿಡಿಸಿ ಮಕ್ಕಳ ಹಂಗಲ್ರಿ ಹಂಗ ಅನ್ಸಾತೈತ್ರಿ ನನಗೆ ಖುಷಿ ಆಗಿತ್ತು ಹೆಚ್ಚು ಖುಷಿ ಹುಷಾರ ಖುಷಿ ಆದ್ರೆ ನಾವು ಬೇಗ ಬರ್ತಾವ ಮತ್ತೆ ಡ್ಯಾನ್ಸು ಬರ್ತೈತ್ರಿ ಹಾ ರೀ ಖುಷಿ ಆದ್ರೆ ಚಂದ ಮಾಡ್ತೀರಿ ನೇಮ್ ಮಾಡಿ ಏ ಭಾರಿ ಮಾಡ್ತೀರಿ ಸಾವ್ಕಾರ ಆಡಿಷನ್ ಎಲ್ಲ ಕೊಡಾಕ್ ಹೋಗ್ರಿ ಇದು ಯಾಕೋ ಗಾಂವ್ ಆಗಲಿಲ್ರಿ ಆಡಿಷನ್ ಕೊಡಾಕ್ ಹೋಗ್ರಿ ಆಡಿಷನ್ ಮತ್ತೆ ಯಾವ್ದು ಕೈತ್ರಿ ನಿಮಗೆ ನಮಸ್ಕಾರ ಏ ಬಿಸ್ರ ಮಮ್ಮನ ಹೋದ್ರಿ ಇಂದ್ರ ಸುಮ್ಮನಿಲ್ಲು ಯಪ್ಪ ನಮಸ್ಕಾರ ಏ ದೊಡ್ಡ ನಮಸ್ಕಾರ ನಾವು ನಿಮ್ಗೆ ರೊಕ್ಕ ಕೊಟ್ಟಿಲ್ರಿ ಏ ಕೊಟ್ಟಿಲ್ಲ ಕರೆಕ್ಟ್ ಬರಬರಿ 4 ವರ್ಷದ ನೀವು ಬಡ್ಡಿನೂ ನಮ್ಗೆ ಎಲ್ಲ ಕೊಟ್ಟಾರ್ರಿ ಏ ಕೊಟ್ಟದ್ರಿ ಅಂದ ಅಲ್ಲಿ ರೊಕ್ಕನು ಕೊಟ್ಟಾರೆ ಎಲ್ಲ ಮುಗಿಸಿದ್ರಿ ಮತ್ತೊಂದ್ 1000 2000 ನಮ್ಗೆ ಹೆಚ್ಚು ಕೊಟ್ಟಾರೆ ಏ ಕೊಟ್ಟದ್ರಿ ಕೆಲಸ ಮಾಡ್ರಪ್ಪ ನೀವು ಹೇಳಲ್ಲ ನಿನ್ನೂ ಪಾದದ್ದು ಫೋಟೋ ಇವರು ಪಾದು ಹಿರಿಯರ ಪಾದದ್ದು ಫೋಟೋ ನಿನ್ನ ಹೆಂಡತಿ ಪಾದದ ಫೋಟೋ ಗಪ್ರ ಫೋಟೋ ನಿನ್ನ ಹೆಂಡತಿ ತಂಗಿ ಹಾ ಪಾದದ ಫೋಟೋ ಹಾ ವಾಟ್ಸಪ್ ಹಾಕ್ರಿ ಯಾಕ್ರಿ ಪೂಜೆ ಮಾಡಕ್ರಿ ನೀವು ಬ್ಯಾನರ್ ಹಾಕಿಸ್ತೀವ್ರಿ ದೊಡ್ಡವ್ರಲ್ರಿ ನಾವ್ ಅಟ್ ದೊಡ್ಡ ಅಲ್ರಿ ನಿನ್ನ ಹೆರ್ದಾವ ಊರ್ ಹೆರ್ದಾವ ಪಿಸರ್ ಮಮ್ಮಗನ ನಿನಗಟ್ಟ ನಾಟಕ ಗೊತ್ತ ಬರ್ತದ ನಿನ್ ಹೆಂಡತಿ ಹಂಗ ಮಾತಾಡ್ಲು ನಿನ್ ಹೆಂಡತಿ ತಂಗಿ ಹಂಗ ಮಾತಾಡ್ಲು ನಿಮ್ಮ ಅಪ್ಪ ಹಂಗ ಮಾತಾಡಿದ ಏನ್ ನಡ್ಸಿರು ಆಟ ನೀವ ಏ ನಾವ್ ನೀವು ರೊಕ್ಕ ಕೊಟ್ಟಿಲ್ವೋ ಆದ್ರ ನಿನ್ನಿಂದ ಒಂದು ಭಾರಿ ಕಲ್ತೀನಿ ಏನ ಭಾರಿ ಕಲ್ತೀನಿ ಕಲ್ಸೋಟ್ಟು ನನ್ನ ಮಗ ನನ್ನ ಮಗ ನಾವ್ ದೊಡ್ಡವ್ರದು ಮನ್ಯಾನ ಅಂತಂಬ್ರಿ ಸುಳಿ ಮಕ್ಕಳು ರೊಕ್ಕ ಕೊಡ್ಬೇಕಾರ 500 ರೂಪಾಯಿ ಬಾಂಡ್ ತಗೊಂಡ ಅದ್ರ ಮ್ಯಾಲ ರೊಕ್ಕ ತೆಗೆದುಕೊಂಡಿರುತ್ತಾರೆ ಅಂತ ಬರದ ಅವ್ರ ಮನಿ ಬರ್ಸ್ಕೊಂಡ್ ಅವ್ರ ಹೊಲ ಬರ್ಸ್ಕೊಂಡ್ ಕೊಡ್ಬೇಕು ಈಗಿನ ಕಾಲದಾಗ ಇಲ್ರ ನಿಮ್ಮಂತ ಚಿಪ್ಪಾಡಿ ಸುಳಿ ಮಕ್ಕಳ ಅಜ್ಜೆ ಅಂದ್ಬಿಡ್ತಾನ ರೊಕ್ಕ ಮುನಗಿಸ್ತಾರ ನಾವ್ಯಾಕೆ ಮುಗಿಸೋಣ ನೀವು ಅದಲ್ಲ ಕಾನಾಕ್ ಹಿರಿ ಮನುಷ್ಯ ಚಿಪ್ಪಾಡಿ ಸುಳಿ ಮಗ ಕಾನಾಕ್ ಹಿರಿ ಮನುಷ್ಯ ಮಾತ್ ಹಂಗ ಯಾವಾಗ ಬಂದ್ರಿ ನಾ ರೊಕ್ಕ ತಗೊಂಡಿಲ್ಲ ನಾಚಿಗೆ ಬರ್ಬೇಕ ನಾಚಿಗೆ ಕೊಟ್ಟ ರೊಕ್ಕ ಕೊಡಕ ದಾಡಿಗಿತ್ತನ ಇದ್ರ ಕೊಡೋನು ಇಲ್ಲದ ಕೊಡೋನು ನೀವ್ ಮಟ್ಟ ಕೊಡೋನು ಕೊಡದ ಕೊಡೋನು ನಾವು ಕೊಟ್ಟಿಲ್ಲ ಅದ್ರ ಇಲ್ಲೋಪ್ಪ ನಾದ್ನ ಹೇಳತ್ತ ಒಳ್ಳೆ ಮಾಡ್ಬೇಕು ಏ ಮನಿದೇವ್ರ ರಾಣಿ ಅದ ನೋಡು ಏ ಅಂತ ನಾ ಕೊಟ್ಟನಿತ್ತೇನೆ ನಾ ಮನಿದೇವ್ರ ಹಾನಿ ಮಾಡ್ತೀನಿ ನೀ ಕೊಟ್ಟಿಲ್ಲ ನಂಗೆ ಮನಿದೇವ್ರ ಹಾನಿ ಮಾಡು ನಾವ್ ದೇವ್ರು ಸಾರ್ ಹೋಗಲ್ ರೊಟ್ಟ ಒಟ್ಟ ಹೋಗಿಲ್ಲ ಒಟ್ಟ ಕೇಳಿರಿ ಅದಕ್ಕಾಗಿ ನಮಗ್ ಸ್ಕ್ಯಾನ್ ಮಾಡಿ ನಾನು ಬರಬರಿ ತಗೋರಿ ನೀವು ಫ್ಯಾಮಿಲಿ ಏ ಸಿಟ್ಟು ಬಂದೈತ್ರಿ ನಮಗ ಏನಪ್ಪ ಯಾರು ತುರ್ಕಬೇಡ್ರಿ ಸರಿ ಸಾವ್ಕಾರ ತುರುಕ್ತಾರತ್ತ ಇಲ್ಲಿ ಯಾರಿಗೂ ತುರ್ಕಬೇಡ್ರಿ ಯಾರು ಏನೋ ಸಾವುಕಾರ ತುರ್ಕಾರ ಸಾವ್ಕಾರ ಸುಮ್ಮನೆ ತೋಲೆ ನಡೆಯಂಗಿಲ್ಲ ಬಿಡ್ರಿ ಬ್ಯಾಡ್ರಿ ಆ ಕಡೆ ಹೊಲ್ದಾಗ ಕರ್ಕೊಂಡು ಹೋಗಿರಿ ಅಲ್ದ ಕರ್ಕೊಂಡ್ ಬಾರ ಅವ್ರ ನಮ್ಮನ್ನ ತುರಿ ಕಳಿಸ್ತಾರೆ ಸುಮ್ಮನೆ ಅದೇನ್ ಮಾಡ್ತೀರಿ ಇಂಥ ಹಸಿ ಮಕ್ಕಳು ರೊಕ್ಕ ಕೊಡೋದು ಒಂದ ಅವನು ಗಂಟು ಕಟ್ಟಿ ಯಾವ್ದಾರು ಒಂದು ದೊಡ್ಡ ಕಟ್ಟಾರ್ದಾಗ ಹಾರಿಸೋದು ಒಂದ ಬಾಂಬೆದ ಅಂತ ದೊಡ್ಡ ಕಟ್ಟಾರ್ದಾಗ ಹಾರ್ಸುವಾಗ ನಮ್ಗಟ್ ಹೇಳಿ ಹೇಳ್ರಿ ನಮಗೆ ಹೇಳುತ್ತ ಬರೀ ಹಾರಿಸೋದಾದ್ರ ನಿಮ್ಮಂತ ನೀ ಸಡ್ಸಿ ಮಕ್ಕಳು ಹೇಳಿ ಹಾರಿಸ್ಬೇಕಲ್ಲ ಮತ್ತೆ ನೀವು ಹುಡುಕ್ಯಾಡೋರ್ಲ ಗಟಾರ್ದಾಗ ಕೈ ಹಾಕಿಂಗ ಅದೇ ಸಾವ್ಕಾರ ಹೋಗ್ತೀರಿ ನೀವು ನಾಚಿಕೆ ಬರ್ಬೇಕು ನಾಚಿಕೆ ಕೊಟ್ಟ ರೊಕ್ಕ ಕೊಡಾಕ ದಾಡಿಗೈತಿ ಹೆಸರು ಮೊಮ್ಮಕ್ಕರ್ಯ ಊರ್ ಹೆಸರು ಮೊಮ್ಮಕ್ಕರ್ಯ ಹಂಗಲ್ಲೋ 4 ವರ್ಷದ ಹಿಂದೆ ರೊಕ್ಕ ಕೊಟ್ಟೋದು ನೀನ್ ಹಿಂದೆ ಹತ್ತು ಕರ್ದ ಇಸ್ಕೊಂತಾಳ ಈ 2 ಸಲ ನೀ 4 ವರ್ಷ ಅನ್ಕೋತ ಕೊಡ್ಬೇಡ ಈಗ ಇದುವರೆಗೂ ನೀನ ಕೇಳಾವಿದ 20ನೇ ಅದಾವನಿ ನಾವು ಒಬ್ಬರು ರೊಕ್ಕನ ಕೊಟ್ಟಿಲ್ಲ ಹಳ್ಳಿ
ಇಸ್ಕೋದಟ್ಟ ಗೊತ್ತೈತಿ ಇಸ್ಕೋದಟ್ಟ ಯಾವಾಗೂ ಕೊಡಂಗೇ ಇಲ್ಲ ಅವ ಹೊಳ್ ಕೊಡಂಗಿಲ್ಲ ಕೊಡೋದು ನಮ್ಮ ಕಡೆ ಕೈ ಕೇಳಬೇಡ ನಮ್ಮ ಕಡೆ ರಾಕ್ ಒಂದು ಮರ್ನೇ ದಿನ ನಾ ಮತ್ತೆ ಇನ್ನೊಂದು ಹೆಂಗೈತಿ ಗೊತ್ತೈತೇನ ನಾವು ಆ ಕಡೆಯಿಂದ ಇಸ್ಕೋತ ಒಟ್ಟ ಕಿಶೆದಾಗ ರೊಕ್ಕ ಇದ್ರು ನಾವು ರೊಕ್ಕ ಕೊಡಂಗಿಲ್ಲ ಹೊಳೆ ನಾವ್ಯಾಕೆ ಕೊಡ್ಬೇಕಾಗೈತಿ ಬರ್ತೀರಿ ಹಿಂಗ ನೀವು ಅಂತಿರ್ಲ ಇವ್ರು ಅನ್ನತ್ತಿರ್ಲ ನಾವಪ್ಪ ನಮ್ಮ ಸಾವುಕಾರ ನಾಯಿ ನಮ್ಮ ಸಾವುಕಾರ ಹುಸ್ ಸುಳಿ ಮಗ ಮತ್ತೆ ನೀವು ಹಂಗೆ ಇರ್ತೀರಿ ಬರ್ತೀರಿ ಒದರಾಡ್ತೀರಿ ಹೋಗಿ ಬಿಡ್ತೀರಿ ಎಷ್ಟು ದಿವಸ ಒದರಾಡವ್ರು ನೀವು 8 ದಿವಸ ಒದರಾಡ್ತೀರಿ ಭಾಳ ಅವರು ಏನೋ ದೇವರ ಕುಡಿಸ್ಯಾನ ನಿಮ್ಮನ್ನ ಆ ನಂತರ ನೀವು ಹಾಳಾಗಿ ಹೋಗಲ್ ಬಿಡ ಹಡಿಸಿ ಮಗ ಅಂತೇಳಿ ಗಪ್ ಹೋಗಿ ಬಿಡ್ತೀರಿ ನಿನ್ ಹೇಳ್ತದಲ್ಲ ನಿನ್ ಹೇಳ್ತಿ ಅಕ್ಕಿ ಯಾರಿಗಾರ ಒಮ್ಮೆ ರೊಕ್ಕ ಕೊಟ್ಲಂದ್ರ ಅಕ್ಕಿ ನಾವು ಕೊಡಂಗಿಲ್ಲ ಒಟ್ಟೆ ಕೊಡಂಗಿಲ್ಲ ಸಾವ್ಕಾರ ನೀವು ಕೊಡಂಗಿಲ್ಲ ಹುಚ್ಚಾಳ ಮಕ್ಕಳು ನೀ ಬಿಡಂಗಿಲ್ಲ ನೋನ ಕೊಡಂಗಿಲ್ಲ ನಾ ಬಿಡಂಗಿಲ್ಲ ಬಿಟ್ಟು ಬಿಟ್ನಿ ಅವ್ರ ರೊಕ್ಕ ಬ್ಯಾಡ ನನಗೆ ಆಗ ಹರಿದಲ್ಲ ಕೋಲ್ ಮುರಿದಲ್ಲ ಇದು ಪಾಡಿ ಹಡಿಸಿ ಮಗನ ನೀ ರೊಕ್ಕ ಕೊಡ್ತೀನಿ ಅಂದ್ರು ಬ್ಯಾಡ ನನಗೆ ಬ್ಯಾಡ ನಿನ್ನ ಬಂಡಿ ನಿನ್ನ ಬೇಕು ಬೇಡ ನನ್ನ ಗಂಟು ಬೇಡ ನನಗೆ ನೀ ಬೇಕಂದ್ರೆ ಕೊಡಾರ ಯಾರು ಬಿಡ ಇದ್ರ ಕೊಡುದಪ್ಪ ಇಲ್ದೆ ಇಲ್ಲಿ ಕೊಡುದು ನಮ್ ಸಾವ್ಕಾರ ಅಂತಂಬ್ರ ರೊಕ್ಕ ಕೊಡ್ಬೇಕಾದ್ರು ಇನ್ನು ಮೇಲೊತ್ತ ಏನ್ ಮಾಡಿ ಕೊಡ್ಬೇಕು ಅನ್ನೋದು ನಿಮ್ಮಿಂದ ಕಲ್ಕೊಂಡ್ಯ ನೀವು ಕಲ್ಕೋರ್ಲ ಕಲ್ಕೊಂಡ್ ಕಲ್ಕೋರ್ ನಾವಂತೂ ನೀವು ಕೇಳಂಗಿಲ್ರಿ ನಿಮ್ಮ ಕಡೆ ನಮ್ ಸಾವ್ಕಾರ ಅಂತ ಹುಚ್ಚಾಳ ಮಗ ಎಲ್ಲಿ ಸಿಗಲ್ಲ ನೋಡ್ಲಿ ನಮ್ ಕಡೆ ರೊಕ್ಕ ತಂದ್ರಿ ಏ ಒಟ್ಟ ನಿಮ್ಮ ಕಡೆ ನಾವ್ಯಾಕೆ ಬರೋಣ್ರಿ ಸುಟ್ಟಾದ ಕಟ್ಟ ತಲೆ ಮೇಲೆ ಮೆಟ್ಟ ಏ ಇಷ್ಟ ಬರ್ತರಿ ಏ ಹೋಗ್ಬೇಡಿ ಭಾಳ ಬರ್ಬೇಡ್ರಿ ನೀವು ಇಲ್ಲ ಇಲ್ಲ ಬಾಳೆ ಬರೋದಲ್ರಿ ನಿಮ್ಮ ಹಾದಿಗೆ ನಾವು ಹೆಜ್ಜೆ ನೀಡುದಲ್ರಿ ಆದ್ರೇನ ಬಡ್ರದತ್ತು ಹಿಂಗೆ ಮಾಡ್ರಿ ಬಡ್ರ ಬಗ್ಗೇಶ್ ಇಲ್ಲ ಮ್ಯಾಲ ಒಬ್ಬದಾನ ನಮ್ಗೆ ಯಾಕೆ ರೊಕ್ಕ ಕೊಡ್ತಾನವ ಇಲ್ಲ ಹೇಳಕ್ ಬರಂಗಿಲ್ಲ ನೀವು ಏನು ಎಲ್ಲಾರು ಮಾಡೋರು ನೀವು ಪಾವನ್ಯಾರ್ಗಿ ಬಡ್ರಿಗೆ ಸಾವುಕಾರಿಗೆ ಸಾವ್ಕಾರ ಮನಿ ಮುಂದೆ 20 ನಾಯಿ ಬೊಗಳತಾವ ದಿನ ಇಂಥ ನಾಯಿಗಳು ಎಷ್ಟು ಬರ್ತಾವೋ ಎಷ್ಟು ಹೋಗ್ತಾವೋ ನಾವು ರೊಕ್ಕ ಕೊಟ್ಟಾರ ನಾಯಿಗಳ ನೀವು ಅಲ್ಲೋಪ್ಪ ನಾವು ಹಾಗೆ ಹಿಂಗೆ ಬೊಗಳ್ತಿರ್ತಾವ ನಿಮಗೆ ನಾವಾಟ್ ನಾಯಿಗಳು ನನಗೆ ಹಂಗ ಹೋಗೋನಾಗತ್ರಿ ಏನೋ ಒಂದು ಮಾಡಿ ಹೋಗ್ಬೇಕು ಅನ್ಸತೈತಿ ಹೆಂಗ್ ಮಾಡುದ್ರಿ ನೀವು ಮಾಡಿದ್ರೆ ಮಾಡ್ತೀನಿ ರೊಕ್ಕ ಬೇಡ್ರಿ ನನಗೆ ಬ್ಯಾಡ್ರಿ ರೊಕ್ಕ ಬೇಡ್ರಿ ಬ್ಯಾಡ್ರಿ ನೀವು ಹೋಗ್ಬಿಡ್ರಿ ನೀವು ಮನೆಗೆ ಹೋಗ್ಬಿಡ್ರಿ ಮುಗಿ ಇರ್ತ ಇದೊಂದು ಚಿಂತಿತ್ತು ನನಗೆ ಇದೊಂದು ಇಷ್ಟು ಮಾಡ್ಯಾರ ಹೋಗ್ಬೇಕು ಕಡಿಯೋದು ನೋಡಿ ಬರ್ರಿ ನೀ ಅಂತ ಶಾಣೆ ಸುಳೆ ಮಗ ಅಲ್ಲ ಇವನ್ ಹಿರಿದವನ ಹಡ್ಡಿ ಏನು ಬಡ್ಸ್ಕೊತಿಲ್ಲ ಒಂದು ಬಿಡಾಕ ಬಡಿ ಯಾಕಂದ್ರೆ ಮತ್ತೆ ನಮ್ಮದು ತಪ್ಪು ಐತಿ ಗಪ್ಪರ ಒಂದು ಬಡಿ ಒಲ್ಲ ಖರೆ ರೊಕ್ಕ ಮುಗಿದು 23,000 ರೂಪಾಯಿ 4 ವರ್ಷ ಆತ 40 ಡಬಲ್ ಹಿಡಿದು 47-50 ರೂಪಾಯಿ ಆಕೈತಿ ಅದ ಒಂದು ಬಡ್ತಕ್ಕೆ 50,000 ಮುಟ್ಟ ಯಾಕೆ ವಿಚಾರ ಮಾಡ್ತಿ ಬರೋ ಮರೆಯ ಬಾ ಮತ್ತೆ ಬ್ಯಾರೆ ಯಾವನ ಡಬ್ ಹಾಕಿರ ಬಗ್ಗೆ ಇರ್ತು ಇನ್ನು ಜೀವನದಾಗ ಯಾವ ಸುಳಿ ಮಕ್ಳಿಗೆ ರೊಕ್ಕ ಕೊಡೋಂಗಿಲ್ಲ ಒಟ್ಟ ಹೇಳ್ತಾನ ರೊಕ್ಕ ನಮ್ಮ ನುಸಿ ಹತ್ಲವ ಅವು ಚೀಲ ತುಂಬಿಡುನು ಸ್ಟೇಜ್ನಾಗ ತುಂಬಿನು ಮಗನ ನಡಿ ನೀ ಅವ್ರಿಗೆ ಸುಮಾರು ನೀ